ನೈಋತ್ಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಡಾಕ್ಟರ್ ಅರುಣ್ ಹೊಸಕೊಪ್ಪ ಅವರು ಸ್ಪರ್ಧಿಸಲಿದ್ದಾರೆ ಎಂದು ಹಿರಿಯ ಕಲಾವಿದ ಟೆನ್ನಿಸ್ ಕೃಷ್ಣ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಚುನಾವಣೆ ಬಂದಾಗ ಮತಪ್ರಚಾರ ಮಾಡುವವರೇ ಹೆಚ್ಚಿರುವ ಈ ಸಂದರ್ಭದಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಅರುಣ್ ಹೊಸಕೊಪ್ಪ ಕಳೆದ 1 ವರ್ಷದಿಂದ ಶಾಲೆಗಳಿಗೆ ಭೇಟಿ ನೀಡುತ್ತಾ ಬಂದಿದ್ದಾರೆ ಎಂದರು. ಅರುಣ್ ಹೊಸಕೊಪ್ಪ ಅವರು ಸತತವಾಗಿ 1 ವರ್ಷದಿಂದ ಈ ಕಡೆ ಎಲ್ಲ ಶಾಲೆಗಳಿಗೆ ಭೇಟಿಯನ್ನು ಕೊಡ್ತಾನೆ ಇದ್ದಾರೆ. ಅವರ ಪರವಾಗಿ ಇವತ್ತು ಅವರು ಎಲ್ಲ ಕಡೆ ಬಂದು ಹೋಗಿದ್ದಾರೆ ಶಾಲೆಗಳಿಗೆ. ಅವ್ರ ಪರವಾಗಿ ನಾನು ಬಂದಿದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರು ಕೂಡ ಆಗಿರ್ತಾರೆ. ಅವರು ಶಿಕ್ಷಕರ ಏನು ನೋವು ನಲಿವು ಎಲ್ಲವನ್ನೂ ಕೂಡ ನೋಡಿದವರು, ಯಾಕೆಂದರೆ ಅವರು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಇಂಥ ವ್ಯಕ್ತಿಗಳಿಗೆ ದಯವಿಟ್ಟು ನೀವು ಆಶೀರ್ವಾದ ಮಾಡಿ, ಪ್ರೋತ್ಸಾಹ ಕೊಡಿ. ಇವರು ಹುಟ್ಟು ಹೋರಾಟಗಾರರು. ಇವರು ಕಷ್ಟ ಸುಖಕ್ಕೆ ದೀನದಲಿತರಾಗಲಿ, ಕಷ್ಟದಲ್ಲಿರೋರಿಗಾಗಲಿ ಎಲ್ಲ ಶಿಕ್ಷಕರು ಕೂಡ ಮೊದಲಿಂದನೂ ಕೂಡ ಅವರ ಕಷ್ಟಗಳಿಗೆ ನಿವಾರಣೆ ಮಾಡಿದ್ದಾರೆ. ಇದೇ ವೇಳೆ ರಜನಿಕಾಂತ್ ನಟನೆಯ ಕಾಲ ಸಿನಿಮಾದ ಬಗ್ಗೆ ಪ್ರತಿಕ್ರಿಯಿಸಿದ ಟೆನ್ನಿಸ್ ಕೃಷ್ಣ, ನಾವೇನು ರಜನಿಕಾಂತ್ರ ವಿರೋಧಿಗಳಲ್ಲ, ಅವರೂ ಕೂಡ ನಮ್ಮವರೇ. ಕನ್ನಡ ಚಿತ್ರದಲ್ಲಿ ಪಾತ್ರ ಮಾಡಿ ಪರಭಾಷೆಗೆ ಹೋದವರು ಎಂದು ಹೇಳಿದ್ರು. ಅದೇ ಚೆನ್ನೈನಲ್ಲಿ ನಮ್ಮ ತಮಿಳುನಾಡಲ್ಲಿ ನಮ್ಮ ಚಿತ್ರಗಳನ್ನು ನೋಡ್ಲಿ ಅವರು ಅಂತ ಮೊದಲು ಇದ್ದದು, ಅದು ಇತ್ತೀಚೆಗೆ ಇಲ್ಲ, ಕಾಣೆಯಾಗಿದೆ. ನಾವೇನು ರಜನಿಕಾಂತ್ ಅವರ ವಿರೋಧಿ ಅಲ್ಲ, ಅವರು ನಮ್ಮವರೇ. ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಕಲಾವಿದರು. ಕನ್ನಡ ಚಿತ್ರಗಳಿಂದಲೇ, ಕನ್ನಡ ಚಿತ್ರದಲ್ಲಿ ಪಾತ್ರ ಮಾಡಿನೇ ಅವರ ಅನಂತರ ಹೋಗಿದ್ದು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.